ಹೊಸತಾಗಿ ಒಂದು ಪ್ರೋಗ್ರಾಮ್ ಮಾಡ್ತಾ ಇದ್ದೇವೆ. ಇದು ಪ್ರೋಗ್ರಾಮಿನ ಹೆಸರು ಮ್ಯೂಸಿಕ್ ಟೈಮ್. ಏನು ವಿಶೇಷ ಅಂದರೆ ಈ ಪ್ರೋಗ್ರಾಮಲ್ಲಿ ಕಾಮಿಡಿ ಇರುತ್ತದೆ ಸಣ್ಣ ಮಟ್ಟಲ್ಲಿ, ಹಾಗೆ ನಿಮಗೆ ಬೇಕಿದ್ದವರ ಹೆಸರಿನಲ್ಲಿ ನಾವು ಸಾಂಗ್ಸನ್ನು ಮಾಡಿಕೊಡ್ತೇವೆ. ಹಾಗೆ ನೀವು ಯಾರಿಗಾರೆ ಕರೆ ಮಾಡಲು ನಂಬರನ್ನು ಕಳಿಸಿದರೆ ಕಮೆಂಟ್ ಬಾಕ್ಸಲ್ಲಿ ಇರಲಿ ಅಥವಾ ಲೈವ್ ಸ್ಟ್ರೀಮ್ ಮಾಡುವಾಗ ಅಲ್ಲಿಯೂ ಕಮೆಂಟಲ್ಲಿ ಚಾಟಿಂಗಲ್ಲಿ ಹಾಕಿದರೆ ಆ ನಂಬರಿಗೆ ನಾವು ಕಾಲ್ ಮಾಡಿ ಕಾಮಿಡಿಯೂ ಮಾಡ್ತೇವೆ, ಎಂಟರ್ಟೈನ್ಯೂ ಮಾಡ್ತೇವೆ. ಹಾಗೆಯೂ ಅವರು ಕೇಳಿದ ಅವರಿಗೆ ಮೂಡಿಗಿದ್ದ ಟೈಪಲ್ಲಿ ಮ್ಯೂಸಿಕ್ ಯಾವುದು ಅವರು ಇಷ್ಟಪಡ್ತಾರೆ ಅದೇ ಮ್ಯೂಸಿಕನ್ನು ಆಗಲೇ ಲೈವಲ್ಲಿ ಮಾಡಿ ಅದನ್ನು ಕೇಳಿಸ್ತೇವೆ. ಅದು ನೀವು ಕೇಳ್ಬೋದು. ಹಾಗೆ ನಿಮ್ಮ ಯಾವುದೇ ರುಚಿ ಇದ್ದ, ನಿಮ್ಮ ಯಾವುದೇ ಮೂಡಲ್ಲಿದ್ದಾಗ ನಿಮಗೆ ಯಾವ ಥರ ಸಾಂಗ್ ಬೇಕಂತಿದ್ರೆ ಅದು ಮಾಡಿಕೊಡ್ತೇವೆ. ಹಾಗೆ ಬರ್ತ್ಡೇ ವಿಶಸ್ ಇದ್ದರೆ ಆ ವಿಶಸನ್ನು ಸಹ ಮಾಡಿಕೊಡ್ತೇವೆ. ಅವರ ಹೆಸರಿನಲ್ಲಿ ನೇಮಿನಲ್ಲಿ ಸಾಂಗ್ಸ್ ಬೇಕಾದರೆ ಅದು ಮಾಡ್ತೇವೆ. ಹಾಗೆ ಇದೊಂದು ಗಮ್ಮತ್ತು, ಫನ್, ಕಾಮಿಡಿ ಆಗುವಂಥದ್ದು ಪ್ರೋಗ್ರಾಮ್. ಹಾಗೆ ಒಂದು ಸಣ್ಣ ಪಂಚಿಂಗ್ ಒಂದು ಜೋಕನ್ನು ಹೇಳ್ತೇನೆ. ಒಬ್ಬ ಡಾಕ್ಟರ್ನ ಬಳಿ ಹೋಗಿ ಹೇಳ್ತಾನಂತೆ, ನನಗೆ ಕನಸಿನಲ್ಲಿ ನಿದ್ದೆಯಲ್ಲಿ ಕ್ರಿಕೆಟ್ ಆಡಿದ ಹಾಗೆ ಆಗುತ್ತದೆ ಅಂತ ಹೇಳ್ತಾನೆ. ಆಗ ಡಾಕ್ಟರ್ ಹೇಳ್ತಾರಂತೆ, ಅವರಲ್ಲಿ ಕೇಳ್ತಾರೆ ಪ್ರಶ್ನೆ, ಹಾಗಾದರೆ ನಾನೊಂದು ಮಾತ್ರೆ ಕೊಡ್ತೇನೆ,